ಮಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಕ್ಯಾಂಪ್ಕೋ ಸಂಸ್ಥೆಯ ನೂತನ ಮಂಚಿ ಶಾಖೆಯ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಕಟ್ಟಡದಲ್ಲಿ ಬುಧವಾರ ಉದ್ಘಾಟನೆಗೊಂಡಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳ್ಳೆಪಾಡಿ ಗುತ್ತು ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕ್ಯಾಂಪ್ಕೋ ಸಂಸ್ಥೆ ಅನೇಕ ಹಿರಿಯರ ಶ್ರದ್ಧೆ ಪರಿಶ್ರಮದ ಬಲದಿಂದ ರೂಪುಗೊಂಡು ಮುನ್ನಡೆಯುತ್ತಿದೆ. ಪ್ರಸ್ತುತ ಆಡಳಿತ ಮಂಡಳಿಯು ಕ್ರಿಯಾಶೀಲತೆಯಿಂದ ತೊಡಗಿಸಿಕೊಂಡಿದೆ. ಎಲ್ಲ ನಿರ್ದೇಶಕರ ತೊಡಗಿಸಿಕೊಳ್ಳುವಿಕೆ ಕ್ಯಾಂಪ್ಕೋ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸಿದೆ ಎಂದರು. ಅಡಿಕೆ ಇಲ್ಲದ ದಕ್ಷಿಣ ಕನ್ನಡದ ಕೃಷಿ ಕ್ಷೇತ್ರವನ್ನು ನೆನೆಯಲು ಸಾಧ್ಯವಾಗದೆ ಎಂದವರು, ಕ್ಯಾಂಪ್ಕೋ ಸಂಸ್ಥೆ ನೂತನವಾಗಿ ಆರಂಭಿಸಿರುವ ಅಡಿಕೆ ಖರೀದಿ ಕೇಂದ್ರ ಗ್ರಾಮೀಣ ಜನರಿಗೆ ಅನುಕೂಲ ಒದಗಿಸಲಿದೆ ಎಂದರು. ಈ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಒತ್ತಡದ ನಡುವೆಯೂ ಇವತ್ತು ಈ ಭಾಗದಲ್ಲಿ ಮಂಚಿ ಭಾಗದಲ್ಲಿ ಒಂದು ಅಡಿಕೆ ಖರೀದಿ ಕೇಂದ್ರವನ್ನು ಇವತ್ತು ಪ್ರಾರಂಭ ಮಾಡ್ತಾರೆ. ಪೂರ್ಣ ಪ್ರಮಾಣದ ಅಡಿಕೆ ಪರ್ಚೇಸ್ ಮಾಡುವಂತ ಕ್ಯಾಂಪ್ಕೋ ಸಂಸ್ಥೆಯ ಬಗ್ಗೆ ನಾನೇನು ಹೇಳಬೇಕಂತಿಲ್ಲ. ಯಾಕಂದ್ರೆ ಈ ಜಿಲ್ಲೆಯ ಪ್ರತಿಯೊಬ್ಬ ರೈತರಿಗೂ ಕ್ಯಾಂಪ್ಕೋ ಸಂಸ್ಥೆಯ ಬಗ್ಗೆ ಅರಿವಿದೆ, ಅದರ ಒಂದು ವಿಶ್ವಾಸ ಇದೆ. ಅದಕ್ಕೋಸ್ಕರ ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಅದು ಸಾಧ್ಯ ಇದೆ. ಯಾಕಂದ್ರೆ ವಿಶ್ವಾಸ ಇದೆ. ನಮ್ಮ ಈಗಿನ ಅಧ್ಯಕ್ಷರಿದ್ದಾರೆ